ನಮಸ್ಕಾರ. ಸ್ಪಂದನ ವಾಹಿನಿಯ ವಿಶೇಷ ಅರಳುವ ಮಗು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾಗ್ಯಶ್ರೀ. ಪ್ರತಿಭಾನ್ವಿತ ಮಕ್ಕಳೊಂದಿಗೆ ಒಂದಿಷ್ಟು ಮಾತುಕತೆ ಹರಟೆ, ಇದು ಈ ಕಾರ್ಯಕ್ರಮದ ವಿಶೇಷ. ಇವತ್ತು ನನ್ನ ಜೊತೆ ಇದ್ದಾಳೆ ಒಬ್ಳು ಮಿನಿ ಡ್ಯಾನ್ಸರ್ ಬಂದಿದ್ದಾಳೆ. ಬನ್ನಿ ಅವಳ ಜೊತೆ ಮಾತಾಡೋಣ. ಹಾಯ್. ಹಾಯ್. ಏನು ಹೆಸರು? ದೇಶ್ನಾ ಎಸ್ ಕಾಂಚನ್. ದೀಕ್ಷಾ? ದೇಶ್ನಾ. ಯಾರಿಟ್ರು ದೇಶ್ನಾ ಅಂತ? ನನ್ನಮ್ಮ. ಅಮ್ಮವ. ಡಿಫ್ರೆಂಟ್ ಉಂಟಲ್ಲ ನೇಮ್. ಏನಂತ ಕರೀತಾರೆ ಸ್ಕೂಲಲ್ಲೆಲ್ಲ? ದೇಶ್ನಾ ಅಂತ. ಮನೇಲಿ ಹೇಗೆ ಕರೀತಾರೆ ನನ್ನ? ದೇಶು ಅಂತ. ಬೇರೆ ಯಾವುದು ಪೆಟ್ ನೇಮ್ ಇಲ್ಲ ನಿಮಗೆ? ಪುಟ್ಟ, ಬಾಬು ಅಂತ ಯಾರು ಕರೆಯೋದೇ ಇಲ್ಲ? ಕರೀತಾರೆ ಅಮ್ಮವ. ನಿಮಗೆ ಅಮ್ಮ ಇಷ್ಟನಾ ಅಪ್ಪ ಇಷ್ಟನಾ? ಇಬ್ರು ಸಹ ಇಷ್ಟ. ಮನೇಲಿ ಎಷ್ಟು ಜನ ಇದ್ದೀರಾ? 5 ಜನ. ಯಾರೆಲ್ಲ? ನಾನು, ಅಕ್ಕ, ಅಮ್ಮ, ಅಪ್ಪನ ಅಮ್ಮ. ಅಕ್ಕ ಏನು ಮಾಡ್ತಾರೆ? ಅಕ್ಕ ಡ್ಯಾನ್ಸ್ ಮಾಡ್ತಾಳ. ನೀನೇನು ಮಾಡ್ತೀಯಾ? ಡ್ಯಾನ್ಸ್. ಓ, ಅಕ್ಕನ ಥರವೇ ತಂಗಿ. ಅಕ್ಕ ಡ್ಯಾನ್ಸ್ ಮಾಡ್ತಾಳೆ ಅಂತ ತಂಗಿ ಸಹ ಡ್ಯಾನ್ಸ್ ಮಾಡೋದು. ಮತ್ತೆ ಮನೇಲಿ ಬೇರೆ ಯಾರೆಲ್ಲ ಡ್ಯಾನ್ಸ್ ಮಾಡ್ತಾರೆ? ನಾವಿಬ್ರೆ. ಅಮ್ಮ ಮಾಡೋದಿಲ್ವಾ? ಅಮ್ಮ ಅಪ್ಪ ಎಲ್ಲ ಡ್ಯಾನ್ಸ್ ಮಾಡೋದಿಲ್ವಾ? ಇಲ್ಲ. ಮಾಡ್ತಾರೆ ಅಂತ ಹೇಳಿದೆ ಈಗಷ್ಟೇ. ಇಲ್ಲ, ಅಮ್ಮ ಮಾಡೋದಿಲ್ವಾ? ಅಮ್ಮ ಮೋಸ್ಟ್ಲಿ ಅಡುಗೆ ಮನೇಲಿ ಮಾತ್ರ ಡ್ಯಾನ್ಸ್ ಮಾಡೋದೇನ ಅಲ್ವಾ? ಸರಿ, ಅಮ್ಮ ಏನೆಲ್ಲ ಸ್ಪೆಷಲ್ ಮಾಡ್ತಾರೆ ಮನೇಲಿ? ಪಲಾವ್, ಪುಳಿಯೋಗರೆ, ಬೇರೆ ಎಲ್ಲ ಮಾಡ್ತಾರೆ. ಚಿಕನ್ ಎಲ್ಲ ಸ್ಪೆಷಲ್ ಮಾಡ್ತಾರೆ. ಸರಿ, ಅಮ್ಮನ ಹೆಸರೇನು? ಭಾರತಿ ಎಸ್ ಕಾಂಚನ್. ಮತ್ತು ಅಪ್ಪನದ್ದು? ಸದಾನಂದ್ ಕಾಂಚನ್. ಅಕ್ಕನದ್ದು? ತನ್ವಿ ಎಸ್ ಕಾಂಚನ್. ಸರಿ, ಸ್ಕೂಲಿಗೆ ಎಲ್ಲಿ ಹೋಗ್ತೀಯಾ? ವಿದ್ಯೋದಯ ಪಬ್ಲಿಕ್ ಸ್ಕೂಲ್. ಅದೆಲ್ಲಿ ಬರ್ತದೆ? ಉಡುಪಿಯಲ್ಲಿಯಾ? ನಾನು ಮಂಗಳೂರಲ್ಲಿ ಬರ್ತದೆ ಅಂತ ಅಂದ್ಕೊಂಡೆ. ನೀನೆಲ್ಲಿರೋದು? ಉಡುಪಿಯಲ್ಲೇ ಇರೋದಾ? ಸ್ಕೂಲ್ ಸಹ ಉಡುಪಿಯಲ್ಲೇ, ನಿನ್ನ ಮನೆ ಸಹ ಉಡುಪಿಯಲ್ಲೇ. ಸೊ ಎಷ್ಟು ದೂರ ಉಂಟು ನಿನ್ನ ಸ್ಕೂಲಿಂದ ಮನೆಗೆ? 6 ಕಿಲೋಮೀಟರ್. 6 ಕಿಲೋಮೀಟರ್ ಉಂಟು. ಹೇಗೆ ಹೋಗ್ತೀಯ ಅಷ್ಟು ದೂರ ಸ್ಕೂಲಿಗೆ? ಅಪ್ಪ ಬಿಡ್ತಾರೆ. ಅಪ್ಪ ಬಿಡ್ತಾರಾ? ಇದರಲ್ಲಿ ಹೋಗೋದಲ್ಲ, ಆಟೋದಲ್ಲಿ ಹೋಗೋದಿಲ್ಲ, ಬಸ್ಸಲ್ಲಿ ಹೋಗೋದಿಲ್ಲ? ಡೈಲಿ ಸ್ಕೂಲಿಗೆ ವ್ಯಾನಲ್ಲಿ ಹೋಗ್ತೇನೆ. ಕ್ಲಾಸಿಗೆ ಎಲ್ಲ ಅಪ್ಪ ಬಿಡ್ತಾರೆ. ಕ್ಲಾಸ್ ಅಷ್ಟು ದೂರ ಉಂಟಾ ಸ್ಕೂಲಿಂದ? ಸೇಮ್. ಹಾಂ. ಅಪ್ಪ ಸ್ಕೂಲಲ್ಲಿ ವರ್ಕ್ ಮಾಡ್ತಿದ್ದಾರಾ? ಇಲ್ಲ. ಮತ್ತೆ ನಿಮಗೆ ಕ್ಲಾಸ್ ಯಾವುದಂತ ಗೊತ್ತಾಗೋದಿಲ್ವಾ? ಎಷ್ಟನೇ ಸ್ಟ್ಯಾಂಡರ್ಡ್ ನೀನು? 4th ಸ್ಟ್ಯಾಂಡರ್ಡಲ್ಲಿ ಇದೆಯಾ? ಇನ್ನೂ ಸಹ ನಿಮಗೆ ಕ್ಲಾಸ್ ಯಾವುದಂತ ಗೊತ್ತಾಗೋದಿಲ್ವಾ? ಅಪ್ಪವೇ ಡೈಲಿ ಬಂದು ಬಿಟ್ಟು ಹೋಗ್ಬೇಕಾ? ಮತ್ತೆ ಅಪ್ಪ ಈಗ ಮನೆ ಹೋಗ್ತಾರೆ ಸ್ಕೂಲಿಗೆ ಬಿಟ್ಟು, ಮತ್ತೆ ನಿಂಗೆ ಹೇಗೆ ಗೊತ್ತಾಗ್ತದೆ ಅದೇ ಕ್ಲಾಸ್ ಅಂತ? ಹೇಗೆ ಗೊತ್ತಾಗ್ತದೆ? ಬೇರೆ ಬೇರೆ ಕ್ಲಾಸಿಗೆಲ್ಲ ಹೋಗಿ ಕೂತ್ಕೊಳ್ತೀಯಾ ಅಂತಲ್ಲ? 3rd ಸ್ಟ್ಯಾಂಡರ್ಡ್ಗೆ, 2nd ಸ್ಟ್ಯಾಂಡರ್ಡ್ಗೆಲ್ಲ ಹಾಗೆ ಗೊತ್ತಾಗ್ತದೆ. ಸ್ಟಾರ್ಟಿಂಗ್ ಬೆಳಿಗ್ಗೆ ಮಾತ್ರ ಅಪ್ಪ ಬಂದು ಬಿಟ್ಟು ಹೋಗ್ಬೇಕು. ಇಲ್ಲ, ಸ್ಕೂಲಿಗೆ ವ್ಯಾನಲ್ಲಿ ಹೋಗ್ತೇನೆ. ಹೌದು. ಮತ್ತೆ ಕ್ಲಾಸಿಗೆ ಅಪ್ಪ ಬಿಡೋದು ಅಂತ ಹೇಳಿದ್ಯಲ್ಲ? ಡ್ಯಾನ್ಸ್ ಕ್ಲಾಸಿಗೆ. ಓ, ಡ್ಯಾನ್ಸ್ ಕ್ಲಾಸಿಗೆ. ಹಾಗೆ ಹೇಳ್ಬೇಕು. ನಾನು ಅದೇ ನಿಂಗೆ ಸ್ಕೂಲಿಗೆ ಅಪ್ಪ ಹೋಗುದಿಲ್ಲ, ಮತ್ತೆ ಹೇಗೆ ಅಪ್ಪ ಬರ್ತಾರೆ ನೋಡುದು ನಾನು? ಡ್ಯಾನ್ಸ್ ಕ್ಲಾಸಿಗೆ. ಸರಿ, ಡ್ಯಾನ್ಸ್ ಕ್ಲಾಸ್ ಎಲ್ಲಿ? ಉಡುಪಿಯಲ್ಲಿ. ಉಡುಪಿಯಲ್ಲೇ? ಸರಿ, ಉಡುಪಿಯಲ್ಲಿ ಎಲ್ಲಿ ಬರ್ತದೆ ಡ್ಯಾನ್ಸ್ ಕ್ಲಾಸ್? ಎಲ್ಲಿ? ನಂಗೆ ಗೊತ್ತಾಗ್ಲಿಲ್ಲ. ಹಾಗೆ ಹೇಳಿದ್ರೆ ನಂಗೆ ಅರ್ಥ ಆಗ್ಬೇಕು. ಉಡುಪಿಯಲ್ಲಿ ನಂಗೆ ಗೊತ್ತಾಯ್ತು. ಈಗ ಇದು ಚಾನೆಲ್ ಇರೋದು ಕೂಡ ಉಡುಪಿಯಲ್ಲಿ. ಉಡುಪಿ ಫಿಶ್ ಮಾರ್ಕೆಟ್ ಉಂಟಲ್ಲ? ಫಿಶ್ ಮಾರ್ಕೆಟ್ ಹತ್ರವಾ? ಸರಿ, ಡ್ಯಾನ್ಸ್ ಕ್ಲಾಸಲ್ಲಿ ಏನೆಲ್ಲ ಹೇಳಿಕೊಡ್ತಾರೆ? ಡ್ಯಾನ್ಸ್ ಹೇಳಿಕೊಡ್ತಾರೆ, ಮತ್ತೆ ಭರತನಾಟ್ಯ ಹೋಗ್ತೇನೆ. ನಂಗೆ ಗೊತ್ತಿರಲಿಲ್ಲ ಡ್ಯಾನ್ಸ್ ಕ್ಲಾಸಲ್ಲಿ ಡ್ಯಾನ್ಸ್ ಹೇಳಿಕೊಡ್ತಾರೆ ಅಂತ. ನಾನು ಸಿಂಗಿಂಗ್ ಹೇಳಿಕೊಡ್ತಾರೆ ಅಂತ ಅನ್ಕೊಂಡೆ. ನೋಡು, ಯಾವುದೆಲ್ಲ ಡ್ಯಾನ್ಸ್ ಹೇಳಿಕೊಡ್ತಾರೆ? ವೆಸ್ಟರ್ನ್, ಫೋಕ್, ಮತ್ತು ಬಾಲಿವುಡ್ ಎಲ್ಲ. ಬಾಲಿವುಡ್. ನಿಂದು ಯಾವುದು ಫೇವ್ರೆಟ್ ಡ್ಯಾನ್ಸ್? ವೆಸ್ಟರ್ನಾ? ಯಾಕೆ ಇಂಡಿಯನ್ ಇಷ್ಟವಿಲ್ಲ? ಇಂಡಿಯನ್ಸ್ ಇಷ್ಟವೇ, ಆದರೆ ಸ್ವಲ್ಪ ವೆಸ್ಟರ್ನ್ ಅಂದರೆ ಜಾಸ್ತಿ ಇಷ್ಟ. ಈಗ ನಿನ್ನ ಕಿವಿಗೆ ಎಷ್ಟು ದೊಡ್ಡ ರಿಂಗ್ ಹಾಕಿ ಬಂದಿದೆಯಲ್ಲ, ನೋವಾಗೋದಿಲ್ವಾ ಕಿವಿ? ಇಲ್ಲ, ಅದು ಪ್ರೋಗ್ರಾಮಿಗೆಲ್ಲ ಹಾಕುವಾಗಿದೆ ಹಾಕೋದು. ಅಭ್ಯಾಸ ಆಗಿದಾ? ಹೀಗೆ ಈ ಥರ ಎಲ್ಲ ಡ್ರೆಸ್ ಹಾಕೊಂಡು ಹೋಗೋದಾ? ಇಲ್ಲ, ಕಾಸ್ಟ್ಯೂಮ್ ಎಲ್ಲ. ಈಗ ಇದು ಯಾರು ನಿಮಗೆ ತೆಗೆಸಿಕೊಟ್ರು ಡ್ರೆಸ್? ನನ್ನ ಬರ್ಡೇ ಅಲ್ಲಿ ಅಣ್ಣ ಗಿಫ್ಟ್ ಕೊಟ್ಟೆ. ಅಣ್ಣ ಗಿಫ್ಟ್ ಮಾಡಿದಾ? ಅಮ್ಮ ಅಪ್ಪ ಏನು ಗಿಫ್ಟೇ ಮಾಡೋದಿಲ್ವಾ? ಮಾಡ್ತಾರೆ. ಏನೆಲ್ಲ ಗಿಫ್ಟ್ ಮಾಡಿದ್ದಾರೆ? ಡ್ರೆಸ್ ಕೊಡ್ತಾರೆ. ಎಲ್ಲರೂ ನಿಮಗೆ ಡ್ರೆಸ್ಸೇ ಕೊಡೋದು? ಅದು ಬಿಟ್ಟು ಚಾಕ್ಲೇಟ್ ಯಾರು ಕೊಡೋದಿಲ್ಲ, ಸೈಕಲ್ ಯಾರು ಕೊಡಿಸ್ತಿಲ್ಲ? ಬೆಕ್ಕು ಕೊಟ್ಟಿದ್ದು. ಬೆಕ್ಕು? ಹಾಂ. ಎಂತ ಮಾಡಿದ್ಯಾ ಆ ಬೆಕ್ಕನೀಗ? ಈಗ ಮನೆಯಲ್ಲಿ ಉಂಟು. ಬೆಕ್ಕಿಗೆ ಏನು ಹೆಸರು ಇಟ್ಟಿದ್ಯಾ? ಸೂಜಿಯಾ? ಹಾಗೆ ಕರೆದ ಕೂಡ ಬರ್ತದೆ ಓಡಿ ನಿನ್ನ ಹತ್ರ? ಒಮ್ಮೊಮ್ಮೆ ಬರ್ತದೆ. ಒಮ್ಮೊಮ್ಮೆ ಬರೋದಿಲ್ವಾ? ಇಲ್ಲ, ಮೋಸ್ಟ್ಲಿ ಅದಕ್ಕೆ ಸಹ ನಿನ್ನದು ಪರಿಚಯವೇ ಇರೋದಿಲ್ವೇನಂದರೆ ಸ್ಕೂಲಿಗೆ ಹೋಗ್ತೀಯಲ್ಲ, ಹಾಗೆ ಅದಕ್ಕೆ ಸಹ ಮರ್ತು ಹೋಗ್ತದೆ ಅಲ್ವಾ?
ಸರಿ, ಮನೇಲಿ ಏನೆಲ್ಲ ಮಾಡ್ತೀಯಾ ಫ್ರೀ ಟೈಮಲ್ಲಿ? ಹೋಮ್ವರ್ಕ್ ಮಾಡ್ತೇನೆ, ಹ್ಞೂ. ಮೊಬೈಲ್ ನೋಡ್ತೇನೆ, ಮೊಬೈಲ್ ನೋಡ್ತೀಯಾ? ಟಿ ವಿ ಎಲ್ಲ ನೋಡ್ತೇನೆ, ಹೋಮ್ವರ್ಕ್. ಟಿ ವಿ ಎಲ್ಲ ನೋಡ್ತೀವಿ, ಮತ್ತೆ ಬೇರೆ ಏನು ನೋಡೋದಿಲ್ಲ? ಮನೇಲಿ ಗೋಡೆ ಸೊಂಟು, ಗೋಡೆ ನೋಡೋದಿಲ್ಲ? ಅದು ಯಾವಾಗಲೂ ನೋಡ್ತೇವೆ. ಹೌದು, ಟಿ ವಿ ಸೊಪ್ಪಿನಲ್ಲಿ ಹಾಗೆ ಇರ್ತದಲ್ಲ, ಅದನ್ನು ನೋಡ್ತೀಯಂತೆ. ಗೋಡೆ ಸಹ ನೋಡ್ತೀಯಂತ ಹೇಳು. ಗೋಡೆ ಸಹ ನೋಡಿ. ಹಾಂ ಸರಿ. ಟಿ ವಿಲಿ ಏನೆಲ್ಲ ನೋಡ್ತೀಯಾ? ಟಿ ವಿಯಲ್ಲಿ ಕಾರ್ಟೂನ್ಸ್ ನೋಡ್ತೆ, ಕಾರ್ಟೂನ್ಸು ಮತ್ತು ಸೀರಿಯಲ್ಸ್ ಅಮ್ಮನ ಜೊತೆ ಎಲ್ಲ. ಯಾವುದೆಲ್ಲ ಸೀರಿಯಲ್ ನೋಡ್ತಾರ ಅಮ್ಮ? ಗಟ್ಟಿ ಮೇಳ. ಯಾವುದು ಜೀ ಕನ್ನಡದಲ್ಲಿ ಯಾವುದು ಸೀರಿಯಲ್ ಬರ್ತದೆ ಅದನ್ನೆಲ್ಲ ನೋಡ್ತಾ ಕೂತ್ಕೊಳ್ತಾರ ಅಂತ. ನಿಂಗೆ ಯಾವ ಸೀರಿಯಲ್ ಇಷ್ಟ? ಗಟ್ಟಿ ಮೇಳ. ಗಟ್ಟಿ ಮೇಳ ಫಸ್ಟಿಗೆ ಸ್ಟಾರ್ಟ್ ಆಗೋದೇ ಮೋಸ್ಟ್ಲಿ ಅಲ್ಲಿಂದವ ಅಂತಲ್ಲ ನಮ್ಮ ಮನೆಯಲ್ಲಿ ಸೀರಿಯಲ್ ಸ್ಟಾರ್ಟ್ ಆಗೋದು. ಅಲ್ಲ, ಎಷ್ಟು ಗಂಟೆ ತನಕ ನೋಡ್ತಾರೆ ಟಿ ವಿ? 10 ಅಷ್ಟು. 10:30 ತನಕ. ನೀನು ಅಲ್ಲಿ ತನಕ ಎಚ್ಚರ ಇರ್ತೀಯಾ? ಇಲ್ಲ, ನಾನು ಮಲ್ತೇನೆ. ನೀ ಎಷ್ಟು ಗಂಟೆಗೆ ಮಲಗ್ತೀಯಾ? 9:30. 9:30 ಹಾಗೆ ಮಲಗ್ತೀಯಾ? ಎಷ್ಟು ಗಂಟೆಗೆ ಹೇಳ್ತೀಯಾ ಮಾರ್ನಿಂಗ್? 7. 7 ಗಂಟೆಗೆ ಹೇಳ್ತೀಯಾ? ಸರಿ. ಸ್ಕೂಲ್ ಎಷ್ಟು ಗಂಟೆಗೆ ಸ್ಟಾರ್ಟ್? ಸ್ಕೂಲ್ 9:30. 9:30ಗೆ. ಈ ಮನೆಯಿಂದ ಎಷ್ಟು ಗಂಟೆಗೆ ಹೊರಡ್ತೀಯಾ? 8:30. 8:30ಗೆ. ಈಗ ನೀನು 7 ಗಂಟೆಗೆ ಹೇಳ್ತೀವಿ, ಹೌದಾ? ಎದ್ದ ಮೇಲೆ ಏನೆಲ್ಲ ಮಾಡ್ತೀವಿ? ಸ್ನಾನ ಮಾಡ್ತೇವೆ, ಬ್ರಷ್, ತಿಂಡಿ ಎಲ್ಲ. ಸ್ನಾನ ಮಾಡಿ ಬ್ರಷ್ ಮಾಡೋದಾ? ಇಲ್ಲ, ಬ್ರಷ್ ಮಾಡಿ ಬ್ರಷ್ ಮಾಡಿ ಸ್ನಾನ ಮಾಡ್ತೀಯಾ? ತಿಂಡಿ ಮಾಡ್ತೇನೆ, ಮತ್ತು ಸ್ಕೂಲಿಗೆ ಅಂದರೆ ಬುಕ್ ಸೆಟ್ ಎಲ್ಲ ಮಾಡಬೇಕು, ಅದೆಲ್ಲ ಮಾಡ್ತೇನೆ. ಅದೆಲ್ಲ ಮಾಡ್ತೀಯಾ? ಬೆಳಿಗ್ಗೆ ಎಷ್ಟು ತಿಂಡಿ ತಂದು ಹೋಗ್ತೀಯಾ? ತಿಂಡಿ ಎಷ್ಟು ತಿಂದು ಹೋಗ್ತೀಯಾ? ಚೂರ ಅಲ್ಲ, ತುಂಬ ತಿನ್ಕೊಂಡು ಹೋಗ್ತೀಯಾ? ಚೂರ. ಡಯಟ್ ಮಾಡ್ತಿದ್ಯಾ ಇವಾಗಲೇ? ಅಂದರೆ ಇವಾಗಲೇ ಡ್ಯಾನ್ಸರ್ ಅಲ್ಲ, ಡಯಟಿಂಗ್ ಎಲ್ಲ ಇಂಪಾರ್ಟೆಂಟ್ ಅಲ್ಲ. ಮಾಡ್ತಿದ್ಯಾ ಡಯಟಿಂಗ್? ಇಲ್ವಾ? ಸರಿ. ಟಿಫಿನ್ಗೆ ಏನಾದ್ರು ತಗೊಂಡು ಹೋಗ್ಲಿಕ್ಕೆ ಉಂಟಾ? ಟಿಫಿನ್ ಸ್ಕೂಲಲ್ಲಿ ಇಲ್ವಾ? ಸ್ಕೂಲಲ್ಲಿ ಉಂಟು ಕ್ಯಾಂಟೀನ್, ಅದೇ ನಾನು ಟಿಫಿನ್ ತಗೊಂಡು ಹೋಗ್ತೇನೆ. ಎಂತೆಲ್ಲ ಮಾಡಿಕೊಡ್ತಾರೆ ಅಮ್ಮ ಟಿಫಿನ್ಗೆ? ರೈಸ್. ಟಿಫಿನ್ಗೆ ರೈಸ್ ಮಾಡಿ ಕೊಡ್ತಾರೆ. ದೋಸೆ ಮಾಡಿ ಕೊಡೋದಿಲ್ವಾ? ಮಾಡ್ತಾರೆ. ಹಾಂ. ಚಪಾತಿ ಮಾಡ್ತಾರೆ, ಚಪಾತಿ ಪನ್ನೀರ್. ನಿಂದು ಫೇವ್ರೇಟಾ ಚಪಾತಿ? ಚಪಾತಿ ಮಾಡಿ ಗೊತ್ತುಂಟಾ ನಿಮಗೆ? ಗೊತ್ತುಂಟಾ? ಸರಿ, ಹೇಗೆ ಮಾಡ್ತಾರೆ? ಫಸ್ಟಿಗೆ ಲಟ್ಟಿಸಿ ಬಿಡೋದು. ಹಾಂ, ಚಪಾತಿ ಆಯಿತು. ಹಿಟ್ಟು ಹಾಕೋದು ಬೇಡ, ಅದಕ್ಕೆ ಏನು ಹಾಕೋದು ಬೇಡ, ಲಟ್ಟಿಸಿದ್ರೆ ಆಯಿತು, ಚಪಾತಿ ರೆಡಿ ಅಲ್ವಾ? ಮತ್ತೆ ಹೇಗೆ ಮಾಡ್ತಾರೆ? ಅದಕ್ಕೆ ಹಿಟ್ಟು ಎಲ್ಲ ಹಾಕ್ತೆ. ಯಾವ ಹಿಟ್ಟು ಹಾಕಬೇಕು? ಗೋಧಿ ಹಿಟ್ಟು. ಹಾಂ ಸರಿ. ಗೋಧಿ ಹಿಟ್ಟು ಹಾಕೋದು, ಮಿಕ್ಸ್ ಮಾಡೋದು. ಹಾಂ, ಮಿಕ್ಸ್ ಮಾಡೋದು. ಹಾಂ, ಉಪ್ಪು ಹಾಕಬೇಕು. ಅದು ವೆರಿ ಇಂಪಾರ್ಟೆಂಟ್. ಹಾಂ, ಮತ್ತೆ ನಾಟುದು. ಹಾಂ, ನಾಟುದು ಹಾಕೋದು. ಆಯಿತು, ಚಪಾತಿ ರೆಡಿ ಅಲ್ವಾ? ಎಷ್ಟು ಚಪಾತಿ ತಿನ್ಬೋದು ನೀನು ಮಾಡಿದ ಚಪಾತಿ? 2. ನೀನು ಮಾಡಿದ್ಯಾ? ನಾನು ಮಾಡಿಲ್ಲ, ಅಮ್ಮ ಮಾಡಿದೆ. 2 ಚಪಾತಿ ತಿಂತೀಯ. ಸರಿ. ಸ್ಕೂಲಲ್ಲಿ ಯಾರಿಗಾದರೂ ಶೇರ್ ಮಾಡ್ತೀಯಾ ನಿಮ್ಮ ಜೊತೆ ಫುಡ್? ಇಲ್ವಾ? ಅವ್ರು ಶೇರ್ ಮಾಡ್ತಾರಾ ನಿಮ್ಮ ಜೊತೆ? ಇಲ್ವಾ? ಶೇರ್ ಮಾಡಲಿಕ್ಕೆ ಇಲ್ಲ ಸ್ಕೂಲಲ್ಲಿ. ಶೇರಿಂಗ್ ಎಲ್ಲ ಇಲ್ಲ, ಖಾಲಿ ಅವ್ರು ತರೋದು ಅವರೇ ತಿನ್ನೋದು. ಮಧ್ಯಾಹ್ನ ಊಟಕ್ಕೆ ಲಂಚ್ ಕ್ಯಾಂಟೀನ್ ಹೋಗ್ತೇನೆ. ಒಮ್ಮೊಮ್ಮೆ ಅಮ್ಮ ಮಾಡ್ತಾರೆ. ಅಮ್ಮ ಬರ್ತಾರಾ? ಇಲ್ಲ, ಮಾಡ್ತಾರೆ, ಮನೆಯಿಂದ ತಗೊಂಡು. ಓಕೆ, ಮನೆಯಿಂದ ತಗೊಂಡು ಹೋಗ್ತೀಯಾ? ಎಷ್ಟನೇ ಬೆಂಚಲ್ಲಿ ಇದೆಯಾ ಸ್ಕೂಲಲ್ಲಿ? ಫಸ್ಟ್ ಬೆಂಚ್. ಫಸ್ಟ್ ಬೆಂಚ್. ಅಷ್ಟು ಕುಳ್ಳಿದ್ಯಾ ನೀನು ಸ್ಕೂಲಲ್ಲಿ? ಹೈಟ್ ವೈಸಲ್ಲಿ 5th ಇದ್ದೇನೆ. ಓ, ನಿನ್ನಗಿಂತ ಕುಳ್ಳಿದ್ದವರು ಸಹ ಇದ್ದಾರೆ. ನಿಮ್ಮ ಕ್ಲಾಸ್ ಇದು ಯಾರು? ಟೀಚರ್ ಯಾರು? ಪೂಜಾ ಮ್ಯಾಮ್. ಕ್ಲಾಸ್ ಲೀಡರ್ ಯಾರು? ಕ್ಲಾಸ್ ಲೀಡರ್ ಅದು ರೋಲ್ ನಂಬರ್ ವೈಸ್. ನೀನಾಗಿದ್ಯಾ ಲೀಡರಾ? ಹೇಗೆ ಕ್ಲಾಸ್ ಮೇಂಟೈನ್ ಮಾಡಿದ್ಯಾ ನೀನು ಲೀಡರ್ ಆಗಿದ್ದಾಗ? ಯಾರೆಲ್ಲ ಶೌಟ್ ಮಾಡ್ತಾರೆ ಅವರಿಗೆ ಹೇಳೋದು, ಪ್ಲೇಸಲ್ಲಿ ಕುತ್ಕೊಳ್ಳಿ, ನಾಯ್ಸ್ ಮಾಡಬೇಡ, ಬೋರ್ಡಲ್ಲಿ ಹೆಸರು ಬರ್ತದೆ. ಯಾಕೆ ನೀನು ಕ್ಲಾಸ್ ಮಾನಿಟರ್ ಆಗ್ತೀರ ಅಂದರೆ ನೀನು ಕ್ಲಾಸ್ ಲೀಡರ್ ಆದಾಗೆಲ್ಲ ಬೊಬ್ಬೆ ಆಗ್ತಿರ್ತಾರಾ? ಅದು ಯಾವಾಗಲೂ ಆಗ್ತಾನೆ ಇರ್ತದೆ. ಓ, ನಿನ್ನ ನೋಡಿದಾಗೆಲ್ಲ ಬೊಬ್ಬೆ ಆಗ್ತಿರ್ತಾರೆ ಅದಾಯ್ತು ಕ್ಲಾಸಲ್ಲಿ? ಇಲ್ಲ, ಬೇರೆಯವರು ನೋಡಿದಾಗ ಸಹ ಬೊಬ್ಬೆ ಆಗ್ತಾರೆ. ನಾನು ನೀನು ಡ್ಯಾನ್ಸರ್ ಅಲ್ಲ, ಸೊ ಹಾಗೆ ಡ್ಯಾನ್ಸರನ್ನು ನೋಡಿ ಎಲ್ಲ ನಿನ್ನ ಫ್ಯಾನ್ಸ್ ಆಗಿ ಬೊಬ್ಬೆ ಹಾಕಿದ್ರೇನು ಅಂದ್ಕೊಂಡೆ. ಇಲ್ಲವಾ? ಸರಿ. ಇಲ್ಲಿ ತನಕ ಏನಾದರೂ ಪನಿಷ್ಮೆಂಟ್ ಸಿಕ್ಕಿದಾ ಸ್ಕೂಲಲ್ಲಿ? ಇಲ್ಲ. ಸ್ಕೂಲಲ್ಲಿ ಎಲ್ಲಿಯಾದರೂ ಕಾಂಪಿಟೇಷನ್ಸ್ಗೆ ಹೋಗಿದ್ಯಾ? ಸ್ಕೂಲಲ್ಲಿ ಸಿಂಗಿಂಗ್ ಕಾಂಪಿಟೇಷನ್ ಹೋಗಿದ್ದೆ. ಸಿಂಗಿಂಗ್ ಕಾಂಪಿಟೇಷನ್ಗೆ ಫಸ್ಟ್ ಪ್ರೈಸ್ ಅಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ. ಯಾವ ಸಾಂಗ್ ಹೇಳಿದ್ಯಾ ಆವಾಗ? ಬೆಂಡೆಕಾಯಿ ತೊಂಡೆಕಾಯಿ. ಓ, ಆ ಸಾಂಗ್ ಹೇಳಿದಾಗ ನಿಮಗೆ ಪ್ರೈಸ್ ಸಿಕ್ಕಿತ್ತಾ? ನೀನು ಇಷ್ಟೆಲ್ಲ ಮೇಕಪ್ ಎಲ್ಲ ಮಾಡ್ಕೊಂಡು ಬಂದಿದ್ದೀನಿ. ಯಾರು ಮಾಡಿದ್ರು ಮೇಕಪ್? ಅಕ್ಕ ಮೇಕಪ್ ಮಾಡ್ತಾಳಾ? ಈಗ ನಿನಗೆ ಡ್ಯಾನ್ಸಿಗೆಲ್ಲ ಹೋಗ್ತೀಯಲ್ಲ, ಆವಾಗ ಯಾರು ಮೇಕಪ್ ಮಾಡ್ತಾರೆ?
ಅಕ್ಕ. ಅಕ್ಕವೇ. ನಿಮಗೆ ಬೇರೆ ಮೇಕಪ್ ಆರ್ಟಿಸ್ಟ್ ಯಾರು? ಇಲ್ಲ, ನಾವು ಎಲ್ಲ ಮಾಡ್ಕೊಂಡು ಹೋಗ್ತೀವಿ. ನೀವೇ ಮೇಕಪ್ ಮಾಡ್ಕೊಂಡು ಹೋಗೋದಾ? ಸ್ಕೂಲಲ್ಲಿ ಡ್ಯಾನ್ಸ್ ಮಾಡಿದ್ಯಾ? ಹಾಂ, ಮಾಡಿದ್ದೆ. ನನಗೆ ನನ್ನ ಕೋಆರ್ಡಿನೇಟರ್ ಕೊಟ್ಟಿದ್ರು, ಅದು ದೀಪಾವಳಿ ಸೆಲೆಬ್ರೇಷನ್ ಟೀಚರ್ಸ್ ಡೇಗೆಲ್ಲ. ಹಾಂ, ಅದರಲ್ಲಿ ಡ್ಯಾನ್ಸ್ ಮಾಡಿದ್ದೆ. ಪ್ರಿನ್ಸಿಪಲ್ಗೆ ತುಂಬ ಒಳ್ಳೆ ಆಗಿತ್ತು. ಖುಷಿ ಆಗಿತ್ತಾ? ಮತ್ತು ಎಷ್ಟಾದರೂ ಡ್ಯಾನ್ಸರ್ ಅಲ್ವಾ ಅಲ್ವಾ, ಒಳ್ಳೆ ಕೋಆರ್ಡಿನೇಟ್ ಮಾಡದೇ ಇರ್ತೀಯ. ಸರಿ, ದೀಪಾವಳಿ ಸೆಲೆಬ್ರೇಷನ್ ಹೇಗಿತ್ತು ಮನೇಲಿ? ಒಳ್ಳೆದಿತ್ತು. ಪೂಜೆ ಎಲ್ಲ ಮಾಡಿದ್ದೆ, ಪಟಾಕಿ ಬಿಟ್ಟಿದ್ದೆ. ನೀ ಪಟಾಕಿ ಬಿಟ್ಟಿಯಾ? ಭಯ ಆಗಲಿಲ್ವಾ? ನಕ್ಷತ್ರ ಕಡ್ಡಿ ಅಕ್ಕ ನಟ್ಟಿಗೆ. ಅದು ಪಟಾಕಿಯಾ? ಅದು ನಕ್ಷತ್ರ ಕಡ್ಡಿಯ ಪಟಾಕಿ ಆಗೋದಿಲ್ಲ. ಎಷ್ಟು ಡ್ರೆಸ್ ತಗೊಂಡಿದ್ಯಾ ದೀಪಾವಳಿಗೆ? ತುಂಬ ಡ್ರೆಸ್. ಇಡೀ ಶಾಪಿಗೆ ತಗೊಂಬಂದು ಹೇಗೆ? ಇಲ್ಲ, ಮತ್ತೆ ತುಂಬ ಡ್ರೆಸ್ ಅಂತ ಹೇಳಿದ್ಯಲ್ಲ. ಪೂಜೆಗೆ ಮತ್ತೆ. ಸರಿ, ಪೂಜೆಗೆ ಒಂದು ಡ್ರೆಸ್, ಪಟಾಕಿ ಬಿಡುವಾಗ ಇನ್ನೊಂದು ಡ್ರೆಸ್ಸಾ? ಮತ್ತೆ ಪಟಾಕಿಗೆ ನಾರ್ಮಲ್ ಡ್ರೆಸ್. ಹಾಂ, ಸರಿ. ಪಟಾಕಿ ಬಿಡುವಾಗ ಡ್ರೆಸ್ ಪುನಃ ಚೇಂಜ್. ಅದು ಇದು ಆಗ್ತದೆ. ಹಾಂ, ಡ್ರೆಸ್ ಹಾಳಾಗ್ತದಲ್ಲ. ಹೌದು. ಮತ್ತೆ ಊಟ ಮಾಡುವಾಗ ಇನ್ನೊಂದು ಡ್ರೆಸ್ಸಾ? ಹಾಂ, ಇಲ್ವಾ? ಸರಿ, ಈಗ ಒಂದು ಬ್ರೇಕ್ ತಗೊಳ್ಳೋಣ. ಸರಿ, ಅರಳು ಮಗು ಕಾರ್ಯಕ್ರಮದಲ್ಲಿ ಇದೀಗ ಒಂದು ಪುಟ್ಟ ವಿರಾಮ. ವಿರಾಮದ ಬಳಿಕ ಅರಳು ಮಗು ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರಿ, ಈಗ ನಮ್ಮ ದೇಶದ ಪ್ರೈಮ್ ಮಿನಿಸ್ಟರ್ ಯಾರು ಹೇಳೋಣ? ನರೇಂದ್ರ ಮೋದಿ. ನರೇಂದ್ರ ಮೋದಿ ನೋಡಿ ಹೇಗಿದ್ದಾರೆ? ವೈಟ್ ಇದ್ದಾರೆ. ಓ, ವೈಟ್. ಚಶ್ಮಾ ಹಾಕ್ತಾರೆ. ನಿಮಗೆ ಅವ್ರು ಇಷ್ಟವಾ? ಸ್ವಲ್ಪ ಇಷ್ಟವಾ? ಯಾಕೆ ಸ್ವಲ್ಪ ಇಷ್ಟ? ಜೋರಿದ್ದಾರೆ ಅವರು? ನಾನು ಅವ್ರನ್ನ ಅಷ್ಟು ನೋಡೋದಿಲ್ಲ. ಮನೆಯಲ್ಲಿ ಸೀರಿಯಲ್ ಇರುವಾಗ ಎಲ್ಲಿ ನ್ಯೂಸ್ ಎಲ್ಲ ನೋಡಲಿಕ್ಕೆ ನಿಮಗೆ ಅವಕಾಶ ಸಿಗ್ತದೆ ಹೇಳು? ಹಾಗೆ ನೀನು ಸ್ವಲ್ಪ ನೋಡೋದು ಅವರನ್ನು. ಸರಿ, ಯಾವುದಾದ್ರೂ ಮೂವಿಗೆಲ್ಲ ಹೋಗಿದ್ಯಾ? ಸ್ವಲ್ಪ ಒಂದೊಂದು ಮೂವಿ ಹೋಗಿದ್ದೇನೆ. ಮತ್ತು ನಾವೆಲ್ಲ 5-6 ಮೂವಿಗೆ ಹೋಗ್ತೇವಾ? ನಾವು ಸಹ ಒಂದೊಂದೇ ಮೂವಿಗೆ ಹೋಗೋದು ಒಮ್ಮೆಲೆ. ಯಾವ ಮೂವಿ ನೋಡಿದ್ಯಾ? ಕಾಂತಾರ. ಓ, ಕಾಂತಾರ ನೋಡಿದ್ಯಾ? ಭಯ ಆಗಲಿಲ್ಲ ನಿಮಗೆ ಆ ಮೂವಿ ನೋಡುವಾಗ? ಭಯ ಆಯ್ತಾ? ನಾನು ಸ್ವಲ್ಪ ನಿದ್ದೆ ಮಾಡ್ತಿದ್ದೆ. ಓ, ಮೂವಿ ನೋಡುವಾಗ ಸಹ ನಿದ್ರೆ ಮಾಡಿದ್ಯಾ? ಮತ್ತೆ ಹೆದರಿಕೆ ಆಗೋದಿಲ್ಲ ಬಂತು? ನೈಟ್ ಶೋಗೆ ಹೋದದಾ? ಹೌದಾ, ಇಷ್ಟ ಆಯ್ತಾ ನಿಮಗೆ ಮೂವಿ? ಅದ್ರ ಹೀರೋ ಯಾರು ಹೇಳಿ ನೋಡ? ನಿದ್ರೆ ಮಾಡಿದ್ಯಾ ಅಂತ ಹೀರೋ ಎಂಟ್ರಿ ಆಗುವಾಗಲ್ಲ? ಗೊತ್ತಿಲ್ವಾ? ಸರಿ ಬಿಡು, ಬೇಡ. ಮತ್ತೆ ಬೇರೆ ಯಾವುದು ನಿಂದು ಇಂಟ್ರೆಸ್ಟಿಂಗ್ ಫೀಲ್ಡ್? ಡ್ರಾಯಿಂಗ್ ಮಾಡ್ತೀಯಾ? ಅದು ಬಿಟ್ಟರೆ ಡ್ಯಾನ್ಸ್ ಮಾಡ್ತಿ, ಸಿಂಗಿಂಗ್ ಮಾಡ್ತೀಯಾ? ಇಲ್ವಾ? ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಉಂಟಾ? ಯಾವುದು ಸ್ಪೋರ್ಟ್ಸ್? ಕ್ರಿಕೆಟ್ ಆಡ್ತೀಯಾ? ಆಡೋದಿಲ್ಲ, ನೋಡೋದು ಮಾತ್ರ. ಸರಿ, ಯಾರು ನಿನ್ನ ಫೇವ್ರೆಟ್ ಕ್ರಿಕೆಟರ್? ಧೋನಿಯಾ? ಈಗ ಇಲ್ಲಲ್ಲ ಧೋನಿ, ಬೇಜಾರಾಗ್ತದೆ ಈಗ ಕ್ರಿಕೆಟ್ ನೋಡದೆ ಬಿಟ್ಟು. ಹೇಗೆ? ಇಲ್ಲ, ನೋಡ್ತೀಯಾ? ಮತ್ತು ಬೇರೆ ಏನೆಲ್ಲ ನೋಡ್ತೀಯ ಟಿ ವಿಯಲ್ಲಿ? ಸೀರಿಯಲ್, ಕ್ರಿಕೆಟ್ ನೋಡ್ತೀಯ ಅಂತ ಆಯಿತು. ನ್ಯೂಸ್ ನೋಡೋದಿಲ್ಲ ಅಂತ ಗೊತ್ತಾಯ್ತು ನನಗೆ, ಬಿಡು. ಬೇರೆ? ಕಾರ್ಟೂನ್. ಓ, ಕಾರ್ಟೂನ್ ನೋಡ್ತೀಯ, ಅದರಲ್ಲಿ ನಿಮಗೆ ಟೈಮ್ ಪಾಸ್ ಆಗಿ ಹೋಗ್ತದೆ. ಮತ್ತು ಮೊಬೈಲಲ್ಲಿ ಏನು ನೋಡ್ತೀಯಾ? ಗೇಮ್ಸ್ ಆಡ್ತೀನಿ. ಖಾಲಿ ಗೇಮ್ಸ್ ಆಡೋದು. ಮೊಬೈಲ್ ಯೂಸ್ ಮಾಡಿದರೆ ಬೈದಿರೋ ಮನೇಲಿ? ಬೈತಾರಾ? ಎಂತ ಬೈತಾರೆ ನಿಮಗೆ ಜಾಸ್ತಿ? ಏನಂತ ಬೈತಿದ್ದಾರೆ? ಮೊಬೈಲ್ ನೋಡಬೇಡ ಹೇಳ್ತಾರೆ. ಓ, ಇಷ್ಟು ಸೀದಲ್ಲಿ ಹೇಳಿ ಬಿಡ್ತಾರೆ. ಅದು ಬೈದದ? ಅದು ಗೊಂಗಟ ಮಾಡಿದಲ್ಲ, ಮೊಬೈಲ್ ನೋಡಬೇಡ ಅಂತ ಹೇಳಿದ್ರು ಅಷ್ಟೇ. ಅಪ್ಪ ಯಾರು ತುಂಬ ಜೋರು ಮಾಡೋದು ಮನೇಲಿ? ಅಮ್ಮವ ಜೋರು ಮಾಡ್ತಾರಲ್ಲ, ಯಾವ ವರ್ಡ್ ಜಾಸ್ತಿ ಯೂಸ್ ಮಾಡ್ತಾರಮ್ಮ? ಹಾಗೆ ನಗಡಿ ಬಿಡ್ತಾರಾ? ಓ, ಹೀಗೆ ಸಹ ಜೋರು ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲಪ್ಪ. ಹೀಗೆ ನಗಡಿ ಬಿಟ್ರೆ ಆಯ್ತು. ಹಾಗೆ ನೀ ಹೆದರ್ಕೊಂಡು ಹೋದ್ಯಾ? ಜೋರು ಎಂತ ಜೋರು ಮಾಡ್ತಾರೆ ಅಂತ ನನಗೆ ಬೇಕು. ಪೆಟ್ಟು ಕೊಡ್ತಾರೆ. ಓ, ಪೆಟ್ಟು ಕೊಡ್ತಾರಾ? ನೀ ಆಗ ಎಂತ ಮಾಡ್ತೀವಿ ಪೆಟ್ಟು ಕೊಟ್ಟಾಗ? ಸುಮ್ಮನೆ ಕೂತ್ಕೊಳ್ತೀಯಾ? ಆಯಿತು, ಪೆಟ್ಟು ಕೊಟ್ಟರೆ ನೀನು ಸೈಲೆಂಟ್ ಆಗ್ತೀವಿ. ನಿಮಗೆ ಜೋರು ಬೈಬೇಕಂತ ಇಲ್ಲ. ಅದೇ ಬೈತಾರಲ್ಲ, ಎಂತ ಬೈತಾರೆ ಹೇಳು? ಅಷ್ಟೇ, ಓಕೆ ಅಂತ ಹೇಳ್ತಾರೆ ಅಷ್ಟೇ. ಆವಾಗ ನೀನು ಹೆದರ್ಕೊಂಡು ಓಡಿ ಹೋಗ್ತೀಯಾ? ಅಷ್ಟೇ. ಸರಿ, ಅಮ್ಮ ಅಷ್ಟೇ ಬೈದು. ಮತ್ತೆ ಅಕ್ಕ ಏನು ಬೈತಾಳೆ? ಅಕ್ಕ ಇಬ್ರು ಒಮ್ಮೊಮ್ಮೆ ತಂಟೆ ಮಾಡ್ತಿದ್ವಿ, ಒಮ್ಮೊಮ್ಮೆ ಆಟ ಆಡ್ತೀವಿ ಜೊತೆ. ಅಕ್ಕ ಬೈದಿಲ್ವಾ? ಬೈತಾರೆ. ನೀನು ಅಕ್ಕನಿಗೆ ಬೈತೀಯಾ? ಎಂತೆಲ್ಲ ಬೈದಿದ್ದಿ ಇಲ್ಲಿ ತನಕ ಅಕ್ಕನಿಗೆ? ಇಲ್ಲ, ಬೈದಿಲ್ಲಲ್ಲ. ನಿಂಗೆ ಹೇಳಿ ಗೊತ್ತಿಲ್ಲ ಹೇಳು? ಬೈದಿರ್ವಿ ಅಲ್ವಾ?
ಏನು ಒಂದು ತುಳಲ್ಲಿ ಬೈದ್ಯಾ? ತುಳಲ್ಲಿ ಬೈ ಜಾಸ್ತಿಯಾ? ಸರಿ, ತುಳಲ್ಲಿ ಬೈ ನೋಡು ಅಕ್ಕನಿಗೆ ಈಗ. ಬೇಡವಾ? ಮತ್ತೆ ಮನೆಗೆ ಹೋಗಿ ಪೆಟ್ಟು ಕೊಟ್ರೆ ಅಲ್ವಾ? ಸರಿ, ಇವತ್ತಿನ ಪ್ಲಾನ್ ಏನು ನಿಂದು? ಎಂತ ಪ್ಲಾನ್ ಏನು ಮಾಡಲಿಲ್ವಾ? ಈಗ ಇವತ್ತು ಚಾನಲ್ಗೆ ಬಂದ್ಯಾ, ಈಗ ಮನೆಗೆ ಹೋಗುವಾಗ ಏನೆಲ್ಲ ಬೇಕು ಅಂತ ಹೇಳಿದ್ಯಾ ಅಮ್ಮನ ಹತ್ರ? ಎಂತ ಸಹ ಕೇಳಿಲ್ವಾ? ಡಿಮಾಂಡ್ ಮಾಡಬೇಕಿತ್ತ, ನನಗೆ ಚಾಕ್ಲೇಟ್ ಬೇಕು, ಐಸ್ ಕ್ರೀಮ್ ಬೇಕು ಅಂತೆಲ್ಲ ಮಾಡಲಿಲ್ವಾ? ಅಮ್ಮ ಸಹ ಏನು ಹೇಳಲಿಲ್ಲ ನಿಮಗೆ, ನಾನು ಒಂದು ಚಾಕ್ಲೇಟ್ ತೆಗೆಸ್ಕೊಡ್ತೇನೆ, ಅದು ತೆಗೆಸ್ಕೊಡ್ತೇನೆ, ಇದು ತೆಗೆಸ್ಕೊಡ್ತೇನೆ ಅಂತ? ಒಮ್ಮೆ ಡ್ಯಾನ್ಸ್ ಕ್ಲಾಸ್ ಇಂದ ಬರುವಾಗ ತಿಂಡಿ ತಿಂತೇವೆ. ಒಮ್ಮೊಮ್ಮೆ ಅಪರೂಪಕ್ಕೆಲ್ಲ ಅದು ಡೈಲಿ. ಈಗ ನಿಂದು ಡ್ಯಾನ್ಸ್ ಕ್ಲಾಸ್ ಎಷ್ಟು ಗಂಟೆಗೆ ಹೇಳು? ಡ್ಯಾನ್ಸ್ ಕ್ಲಾಸ್ 10 ಕ್ಲಾಸ್ ಇರ್ತದೆ, ಭರತನಾಟ್ಯ ಇರ್ತದೆ, ಡ್ಯಾನ್ಸ್ ಇರ್ತದೆ. ಹೌದು, ಎಷ್ಟು ಅಂದರೆ ಡೈಲಿ ಇರ್ತದಾ ಅಲ್ಲ ವೀಕ್ಲಿ ಒನ್ಸಾ ಹೇಗೆ? 10 ಕ್ಲಾಸ್ ವೀಕ್ಲಿ ಎರಡು ದಿನ ಇರ್ತದೆ, ಮತ್ತು ಭರತನಾಟ್ಯ ಸಹ 2 ದಿನ ಇರ್ತದೆ. ಹೌದು, ನೀನು ಹೇಗೆ ಹೋಮ್ವರ್ಕ್ ಎಲ್ಲ ಯಾವಾಗ ಕಂಪ್ಲೀಟ್ ಮಾಡ್ತೀಯ ಹಾಗಿದ್ರೆ? ಅದು ಫ್ರೈಡೇ ಫ್ರೀ ಇರ್ತಾರೆ. ಓಕೆ, ಫ್ರೈಡೇ. ನಿಮಗೆ ಹೋಮ್ವರ್ಕ್ ತುಂಬ ಕೊಡ್ತಾರಾ ಮನೆಯಲ್ಲಿ? ಹಾಂ, ಕೊಡ್ತಾರೆ. ಯಾರು ಹೆಲ್ಪ್ ಮಾಡೋದು, ಅಕ್ಕವೆಯಾ? ಅಮ್ಮ ಮಾಡ್ತಾರೆ. ಅಮ್ಮ ಮಾಡ್ತಾರಾ? ಹೋಮ್ವರ್ಕ್ ಎಲ್ಲ ಬೇಗ ಬೇಗ ಕಂಪ್ಲೀಟ್ ಮಾಡಿ ಮಲಗ್ತೀಯಾ ಅಲ್ಲ ಮಾರ್ನಿಂಗ್ ಇಟ್ಕೊಳ್ತೀಯಾ? ಮಾರ್ನಿಂಗ್ ಸ್ವಲ್ಪ ಮಾಡ್ತೇನೆ, ರಾತ್ರಿ ಸ್ವಲ್ಪ ಮಾಡ್ತೇನೆ. ಅದ್ಯಾಕೆ ಎರಡು ಹೊತ್ತು ಮಾಡೋದು? ಅದು ನಿದ್ರೆ ಬರ್ತದೆ. ಓ, ನಿದ್ರೆ ಬರ್ತದೆ. ಸ್ಕೂಲಲ್ಲಿ ನಿದ್ರೆ ಮಾಡ್ತೀಯಾ? ಸುಳ್ಳು ಹೇಳ್ಬೇಡ. ಯಾವುದೋ ಒಂದು ಕ್ಲಾಸಿಗೆ ಆದ್ರೆ ನಿದ್ರೆ ಮಾಡಿರು. ಮಧ್ಯಾಹ್ನ ಹೊಟ್ಟೆ ತುಂಬ ಊಟ ಮಾಡ್ಕೊಂಡು ಫಸ್ಟ್ ಕ್ಲಾಸಿಗೆ ನಿದ್ರೆ ಮಾಡ್ಲಿಕ್ಕಿಲ್ವಾ? ಟೀಚರ್ ಬೈತಾರೆ. ಓ, ಟೀಚರ್ ಬೈತಾರೆ, ಅದಕ್ಕೆ. ಇಲ್ಲಾಂದ್ರೆ ನಿದ್ರೆ ಮಾಡ್ತಿದ್ಯೇನ? ಪಿ ಟಿ ಅವರೆಲ್ಲ ಉಂಟಾ ನಿಮಗೆ? ಎಂತ ಮಾಡ್ತಾರೆ ಪಿ ಟಿ ಕ್ಲಾಸಲ್ಲಿ? ಪಿ ಟಿಯಲ್ಲಿ ಖೋಖೋ ಆಡ್ತೇವೆ, ನಮ್ಮ ಇಷ್ಟ ಗೇಮ್ಸ್ ಆಡ್ತೇವೆ. ಹಾಗೆ ಎಂತ ರಿಸ್ಟ್ರಿಕ್ಷನ್ಸ್ ಇಲ್ಲ, ಇದೇ ಆಟ ಆಡಬೇಕು ಅದೇ ಆಟ ಆಡಬೇಕು ಅಂತ ಇಲ್ವಾ? ಈಗ ನಿನಗೆ ಇದು ಕ್ರಿಕೆಟ್ ಇಷ್ಟ ಉಂಟು, ಕ್ರಿಕೆಟ್ ಆಡಲಿಕ್ಕೆ ಬಿಡ್ತಾರಾ? ಕ್ರಿಕೆಟ್ ಆಡಲಿಕ್ಕೆ ನನಗೆ ಅದೇ ನೋಡೋದು ಮಾತ್ರವೇನ ಕ್ರಿಕೆಟ್ ಅಲ್ಲ, ಆಟ ಆಡಲಿಕ್ಕೆಲ್ಲ ಬರೋದಿಲ್ಲ. ಸರಿ, ಈಗ ದೊಡ್ಡದಾದ್ಮೇಲೆ ಡ್ರಾಯಿಂಗ್ ಟೀಚರ್ ಆಗ್ತೀಯಾ? ಡ್ಯಾನ್ಸರ್ ಆಯ್ತು. ಡ್ಯಾನ್ಸರ್ ಆಗ್ತೀಯಾ? ಎಂತ ಡ್ಯಾನ್ಸರ್, ಖಾಲಿ ಡ್ಯಾನ್ಸರ್ ಆಗ್ತೀಯಾ ಅಥವಾ ಅದು ಬಿಟ್ಟು ಬೇರೆ ಪ್ರೊಫೆಷನ್ ಯಾವುದಾದ್ರೂ ಆಗ್ಬೇಕಂತಿದ್ಯಾ? ಅದು ಈಗ ಗೊತ್ತಿಲ್ಲ. ಓ, ಇನ್ನೂ ಸಹ ಫ್ಯೂಚರ್ ಬಗ್ಗೆ ಥಿಂಕ್ ಮಾಡಲಿಲ್ಲ ನೀನು? ಹೈಯರ್ ಸ್ಟಡೀಸ್ ಮಾಡ್ಬೇಕಂತಿದ್ಯಾ ಅಥವಾ ಸಾಕಾ 7th ಸ್ಟ್ಯಾಂಡರ್ಡ್ ತನಕ ಅಂತ ಇದೆಯಾ? ಇಲ್ಲ, ಹೈಯರ್ ಸ್ಟಡೀಸ್ ಮಾಡಬೇಕಾ? ಎಂತ ಡಿಗ್ರಿ ಎಲ್ಲ ಮಾಡ್ಬೇಕಂತಿದ್ಯಾ? ಆಮೇಲೆ ಅದು ಡ್ಯಾನ್ಸಿಗೆ ಹೇಗೆ ಟೈಮ್ ಕೊಡ್ತೀಯಾ? ಅದು ಓದೋ ಟೈಮಲ್ಲಿ ಓದೋದು, ಆಟ ಆಡೋ ಟೈಮಲ್ಲಿ ಆಟ ಆಡೋದು. ಹಾಂ, ನಿಮಗೆ ಎಂತ ಯೂನಿಫಾರ್ಮ್ ಯಾವಾಗಲೂ ಒಂದೇ ಇರ್ತದೆ ಅಲ್ಲ ಡೇ ಬೇರೆ ಇರ್ತಾರೆ? ಹೌಸ್ ಯೂನಿಫಾರ್ಮ್ ಇರ್ತಾರೆ ಒಂದು, ಮತ್ತು ನಮ್ಮದು ಯೂನಿಫಾರ್ಮ್. ನಿಮ್ಮ ಯೂನಿಫಾರ್ಮ್ ಅದು ಯಾವುದು? ನಿಮ್ಮ ಯೂನಿಫಾರ್ಮ್ ಸ್ಕೂಲ್ ಯೂನಿಫಾರ್ಮ್ ಯಾವ ಕಲರ್? ಸ್ಕರ್ಟ್ ಮತ್ತು ಟೀ ಶರ್ಟ್. ಸ್ಕರ್ಟ್ ಮತ್ತು ಟೀ ಶರ್ಟಾ? ಶರ್ಟ್. ಸ್ಕೂಲಿಗೆ ನೀನು ಹೊರಡ್ಕೊಂಡು ಹೋಗ್ತೀಯಾ ಅಲ್ಲ ಅಮ್ಮ ಹೊರಡಿಸ್ಬೇಕಾ ನಾನು? ನೀನೇ ಹೊರಡ್ತೀವಿ, ಡ್ರೆಸ್ ಎಲ್ಲ ಹಾಕಿ ಕೂದಲು ಸಹ ನೀನೇ ಕಟ್ಕೊಳ್ತೀವಿ. ಇಲ್ಲ, ಅಮ್ಮ. ಮತ್ತೆ ನೀನೇ ಹೇಳಿದೆ ಅಂತ ನೀನೇ ಹೊರಡ್ತೀಯ ಅಂತ ಹೇಳಿದ್ದು. ಅಮ್ಮನ ಹೆಲ್ಪ್ ಬೇಕೇ ಅಲ್ಲ? ಅಮ್ಮ ಬೆಳಿಗ್ಗೆ ಬೇಗ ಹೇಳ್ತಾರಾ? ಹಾಂ. ನಿನಗಿಂತ ಬೇಗ ಹೇಳ್ತಾರೆ? ಬೇಗ 5:30 6. 5:30 6 ಗಂಟೆಗೆ ಹೇಳ್ತಾರ ಅಮ್ಮ. ನೀನೇ ಲೇಟ್ ಹೇಳ್ದ? ಸಂಡೇ ಎಷ್ಟು ಗಂಟೆಗೆ ಹೇಳ್ತೀಯಾ? ಸಂಡೇ 8:30. ಬೇರೆ ದಿವಸ ಎಲ್ಲ ಬೇಗ ಹೇಳ್ತೀವಿ. ಸ್ಕೂಲಿಗೆ ಹೋಗ್ಬೇಕಲ್ಲ. ನಂಗೆ ಗೊತ್ತಿಲ್ಲ ನೀನು ಸ್ಕೂಲಿಗೆ ಹೋಗ್ತೀಯ ಅಂತ ಹೇಳ್ಕೊಂಡು. ಇವಾಗ ಗೊತ್ತಾಯಿತು ಸ್ಕೂಲಿಗೆ ಹೋಗ್ತೀಯ ಅಂತ. ನಾವೆಲ್ಲ ಎಲ್ಲಿಗೂ ಸಹ ಹೋಗೋದಿಲ್ಲ, ಖಾಲಿ ಮನೇಲಿ ಮಲ್ಕೊಂಡೇ ಇರೋದು. ಸರಿ, ಈಗ ಮೇಕಪ್ ಎಲ್ಲ ಮಾಡಿದ್ಯಲ್ಲ, ಹೇಗೆ ಮೇಕಪ್ ಮಾಡಿದ್ದು? ಎಂತ ಮಾಡಿದ್ರು? ಐಲೈನರ್. ಫಸ್ಟಿಗೆ ಐಲೈನರ್ ಹಾಕಿ ಬಿಟ್ಟದಾ? ಕ್ರೀಮ್ ಹಾಕಿ. ಯಾವ ಕ್ರೀಮ್ ಹಾಕಿದ್ರು? ಬೇಬಿ ಕ್ರೀಮ್. ಓ, ಬೇಬಿ ಕ್ರೀಮ್ ಹಾಕಿದ್ರಾ? ಅದೇ ಐಲೈನರ್, ಲಿಪ್ಸ್ಟಿಕ್ ಹಾಕಿ ಅಷ್ಟೇ, ಪೌಡರ್ ಹಾಕಲಿಲ್ಲ, ಏನಿಲ್ಲ. ಬೇಬಿ ಕ್ರೀಮ್ ಹಾಕಿದ್ರು, ಐಲೈನರ್ ಹಾಕಿದ್ರು, ಲಿಪ್ಸ್ಟಿಕ್ ಹಾಕಿದ್ರು, ಮೇಕಪ್ ರೆಡಿ ಅಲ್ವಾ? ಸಿಂಪಲ್ ಅಲ್ಲ, ಪೌಡರ್ಗೆಲ್ಲ ಖರ್ಚೇ ಇಲ್ಲ. ಸರಿ, ಈಗ ನಮ್ಮ ಕಾರ್ಯಕ್ರಮಕ್ಕೆ ಬಂದಿಲ್ಲ, ಖುಷಿ ಆಯ್ತಾ? ಖುಷಿ. ಏನಾದರೂ ಹೇಳಲಿಕ್ಕೆ ಇಷ್ಟ ಉಂಟಾ ನಿಮಗೆ? ಏನಿಲ್ಲ, ಎಂತ ಹೇಳಬೇಕಂತ ಅನ್ನಿಸೋದೇ ಇಲ್ಲ. ಖಾಲಿ ಒಂದು ಸ್ಮೈಲ್ ಮಾಡಿದರೆ ಮುಗ್ದು ಹೋಯ್ತು ಅಲ್ವಾ? ಅಷ್ಟೇ. ಒಂದು ವೇಳೆ ನೀ ಆ್ಯಕ್ಟರ್ ಆದರೆ ಏನು ಮಾಡ್ತೀಯಾ? ಆ್ಯಕ್ಟರ್? ಹಾಂ, ಆ್ಯಕ್ಟರ್. ನೀನೇ ಆ್ಯಕ್ಟರ್ ಆದಿ ಅಂತ ಇಮ್ಯಾಜಿನ್ ಮಾಡು. ಈಗ ರಚಿತಾ ರಾಮ್ ಥರ ಆದಿ ನೀನು. ನೋಡಿ, ಇಮ್ಯಾಜಿನ್ ಮಾಡಲಿಕ್ಕೆ ಆಗ್ತಾ ಇಲ್ಲ.
ಸರಿ, ನಮ್ಮ ಕಾರ್ಯಕ್ರಮಕ್ಕೆ ಬಂದೆಲ್ಲ ತುಂಬ ಖುಷಿ ಆಯಿತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ಅರಳುವ ಮಗು ಕಾರ್ಯಕ್ರಮ. ಮುಂದಿನ ವಾರ ಇನ್ನೊಬ್ಬ ಪುಟಾಣಿಯೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ಟಿ.